సొల్మెలు నమ్మకుడ్ల తుಳು వార్ತೆలు యాను డాక్టర్ ప్రియా హరీష్ అయితే ಇನ್ನಿತ ಮಲ್ಲ ಸುದ್ದಿಲು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿನಿಡು ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ನ ಪಟ್ಟಾಭಿಷೇಕದ 54ನೇ ವರ್ಷಾಚರಣೆ. ದಶಾವತಾರ ಯೋಜನೆಲು ಶತಾವತಾರ ಆದ ಬೊಲ್ಪುಗು ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಜಪ್ಪು ಕುಡುಪಾಡಿಡೋ ಜೀವದೆ ತೊನ್ನ 10ನೇ ಕ್ಲಾಸ್ ಕಲ್ಪನ ಆಣು ಆನಿಶ್ ಪಾಯಲ್. 3 ವರ್ಷಲೆಡ್ದು ಮಾನಸಿಕವಾದ ಬೇಜಾರಡಿತ್ತಿನ ಸಂಶಯ. ರಾಜ್ಯದ ಪ್ರಾಥಮಿಕ ಶಾಲೆ ಸುರು 1.5 ವರ್ಷದ ಬೊಕ್ಕ ಉಮೇದಡ ಕ್ಲಾಸ್ಗೆ ಪಜ್ಜದಿನ ಜೋಕುಲು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ವಾಮಂಜೂರು ಶಾಖೆ ವಾಮಂಜೂರದ ಸಾಯಿ ಆಯಿಷಾ ಕಟ್ಟಣಗು ಪೊಂಜೋಲು ಬೈಕಂಡ ಬ್ಯಾಂಕ್ ಶಾಖೆಡು ಪೊಂಜೋನಕ್ಲಿನಿ ಸೇವೆಗೆ ದೀಪುಂಡು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ವಾರ್ತೆದ ವಿವರ. ರತ್ನವರ್ಮ ಹೆಗಡೇರ್ನ ಪರಂಪರೆತ ಶ್ರೇಷ್ಠತೆಯನ್ನು ದುಂಬುಕೊನ್ನುತ್ತ ಕ್ಷೇತ್ರಡು ಸೇವೆ ಸಂದಾವನಕುಲು ಬೊಕ್ಕ ಕುಟುಂಬ ವರ್ಗದ ಸಹಾಯ ಸಹಕಾರ ವಿಶೇಷವಾದುಂಡು. ದಶಾವತಾರ ಆದಿತ್ತಿನ ಯೋಜನೆಲು ಶತಾವತಾರ ಆದ ಬೊಲ್ಪುಗು ಬರಿಯರೆ ಉಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ ಪಂತೆರು ಐತಾರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಅರೆನ ಪಟ್ಟಾಭಿಷೇಕದ 54ನೇ ವರ್ಷಾಚರಣೆಡು 6 ಆಶೀರ್ವಚನ ಕೊರಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಆಯ್ತಾರ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ನ ಪಟ್ಟಾಭಿಷೇಕದ 54ನೇ ವರ್ಷದ ಆಚರಣೆ ಅಟ್ಟಣೆ ಆದಿತ್ತನು. ಡಾಕ್ಟರ್ ವೀರೇಂದ್ರ ಹೆಗ್ಡೇರು ಮಲ್ಲಬಿನ್ನೆರು ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಸಿ ಸೋಮಶೇಖರ್ ಬೊಕ್ಕ ಬಿನ್ನೆರೇನು ವಾದ್ಯಮೇಳದ ಮೆರವಣಿಗೆಡು ಅಮೃತ ವರ್ಷಿಣಿ ಸಭಾಭವನಗುಲೆ ತಂದಬತ್ತಿರು. ಕೊರೋನಾ ನಿಯಮ ಪಾಲನೆ ಮಲ್ತೊಂದು ನಡತಿನ ತಕ್ಕ ಮಟ್ಟದ ಆಚರಣೆಡು ಡಾಕ್ಟರ್ ವೀರೇಂದ್ರ ಹೆಗ್ಡೇರು ತುಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತಿರು. ವೇದಘೋಷದ ಒಟ್ಟುಗೂ ಸುರುವಾಯಿನ ಕಾರ್ಯಕ್ರಮಟ್ಟು ಡಾಕ್ಟರ್ ಹೆಗ್ಡೇರಿಗೂ ಬಿನ್ನೆರ್ನ ಸೇರಿಗೆಡು ಪಟ್ಟಾಭಿಷೇಕದ 54ನೇ ವರ್ಷದ ಲೆಕ್ಕಡು ತಮ್ಮನದ ಮರ್ಯಾದೆ ನಡೆತಂಡು. ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಎಸ್ ಅಂಗಾರ ಡಾಕ್ಟರ್ ಬಿಎಂ ಹೆಗ್ಡೆ ಫೋನ್ ಮಲ್ತದು ಹೆಗ್ಡೆರೆಗೆ ಎಡ್ಡೆಪ್ಪು ಬಯಕೇರು. ಕೃಷಿ ವಿಭಾಗಡು 40 ವರ್ಷ ಸೇವೆ ಸಂದಾಯನ ಬಾಲಕೃಷ್ಣ ಪೂಜಾರಿ ಬೊಕ್ಕ ದೇವಸ್ಥಾನದ ಆಫೀಸಡು ಭೂದಾಖಲೆ ವಿಭಾಗಡು 40 ವರ್ಷ ಸೇವೆ ಸಂದಾಯನ ಶುಭಚಂದ್ರ ರಾಜ ಮೊಕ್ಲೆಗ್ ಕ್ಷೇತ್ರದ ಲೆಕ್ಕಡು ಮರ್ಯಾದೆ ಮಲ್ತಿರೋ. ಜನಮಂಗಳ ಕಾರ್ಯಕ್ರಮದ ಲೆಕ್ಕಡು ವಿಶೇಷ ಚೇತನರಿಗೆ ಚಕ್ರ ಕುರ್ಸುಲೇನು ಪಟ್ಟಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನಿಲಿಟ್ಟು 4 ಮುಖ್ಯ ಆಸ್ಪತ್ರೆಗಳಿಗೆ ಸಿಟಿ ಸ್ಕ್ಯಾನ್ ಯಂತ್ರ ಮಂಜೂರು ಓಲೆನು ಹೆಗಡೆರು ಕೊರಿಯರು. ಡಾಕ್ಟರ್ ಎಸ್ಆರ್ ವಿಘ್ನರಾಜ ಸಂಪುಲಿಕೆದ ಜೈನ ಗ್ರಂಥಸ್ಥ ಜನಪದ ಪದ್ಯಲಿನ ಬೂಕು ಬೊಕ್ಕ ಸ್ವಸಹಾಯ ಸಂಘ ಚಳವಳಿ ಜಾಗತಿಕ ವಿಚಾರ ಸಂಕಿರಣ ಬಗೆಟ್ ಗ್ರಾಮೀಣಾಭಿವೃದ್ಧಿ ಯೋಜನೆದ ನಿರ್ದೇಶಕರು ಡಾಕ್ಟರ್ ಎಲ್ ಮಂಜುನಾಥ ಅಚ್ಚಿಮಲ್ತಿನ ಡಾಕ್ಟರ್ ಪ್ರಕಾಶ್ ಭಟ್ಬರಿಯಿನ ಬೂಕುನು ಹೇಮಾವತಿ ವಿ ಹೆಗ್ಡೆರು ಬಿಡುಗಡೆ ಮಲ್ತಿರು. ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಸಿ ಸೋಮಶೇಖರ್ ಪಾತಿರ್ದು ಸರ್ವ ಧರ್ಮಲಿನ ನಿಲೆಬೂಡು ಧರ್ಮಸ್ಥಳನು ಲೋಕಗು ಮಾದರಿಯಾದ ಮಲ್ತಿನಾರು ವೀರೇಂದ್ರ ಹೆಗ್ಡೇರು. ಧರ್ಮ ಪರಂಪರೆಗೆ ಹೊಸ ವ್ಯಾಖ್ಯಾನ ಬರೆದು ಧರ್ಮಸ್ಥಳದ್ದು ಲೋಕದ ಕಲ್ಯಾಣ ಆಂಡ ಡಾಕ್ಟರ್ ಹೆಗ್ಡೇರ್ನ ಮನಸ್ಸು ಕನ್ನ ಬೊಕ್ಕ ಅರೆನ ಉಮೇದು ಈ ಮೂಜಿ ಒಟ್ಟು ಸೇರ್ದು ನರಮಾಣ್ಯನ ಏಳಿಗೆ ಆತನನ್ನು ಪಂಡಿರು. ಒಬ್ಬ ಕವಿ ಹೇಳ್ತಾನೆ, ಅವನು ಶರಣ ಮತ್ತು ಕವಿಯೂ ಹೌದು. ಅವನು ಹೇಳ್ತಾನೆ, ಹಸಿವಿಗೆ ಅನ್ನವನಿಕ್ಕಿ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ
ವಿಷವನಳುಹಬಲ್ಲೊಡೆ ವಸುದೆಯೊಳಗೆ ಅವನೇ ಗಾರುಡಿಗರ ಕಾಣ ರಾಮನಾಥ ಅಂತೇಳಿ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥವರು ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ನಿನ್ನೆ ಮೊನ್ನೆ ಲಕ್ಷಾಂತರ ಮಂದಿ ಇಲ್ಲಿ ಬಂದು ಶಿಸ್ತಿನಿಂದ ಭೋಜನವನ್ನು ಪ್ರಸಾದವನ್ನು ಸವಿದಿದ್ದಾರೆ. ವಿಶ್ವದ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ದಿವಸಕ್ಕೆ 1,00,000 ಜನ ಪ್ರಸಾದ ಸ್ವೀಕರಿಸ್ತಕ್ಕಂಥ ಉದಾಹರಣೆಯೇ ಇಲ್ಲ. ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಆಶೀರ್ವಚನ ಕೊರ್ದು ರತ್ನವರ್ಮ ಹೆಗ್ಡೆರ್ನ ಪರಂಪರೆದ ಶ್ರೇಷ್ಠತೆಯನ್ನು ದುಂಬುಕೊನುತ್ತ ಧರ್ಮಸ್ಥಳಟು ಸೇವೆ ಸಂದಾವನಕುಲು ಕುಟುಂಬ ವರ್ಗದ ಸಾಕಾರ ವಿಶೇಷವಾಯಿನವು. ದಶಾವತಾರ ಆದಿತ್ಯನ ಯೋಜನೆಲು ಶತಾವತಾರ ಆದ ಬೊಲ್ಪುಗು ಬರಿಯರೆ ಉಂಡು ಪಂಡಿರೋ. ಗ್ರಾಮೀಣ ಅಭಿವೃದ್ಧಿ ಯೋಜನೆಡು 355 ಕೇದುತ್ತ ಪೊಯ್ಯೆ ಮಣ್ಣು ದೇಯ್ದುಂಡು. ಈ ವರ್ಷ 120 ಕೇದುತ್ತ ಪೊಯ್ಯೆ ದೆತ್ತದು ಕೃಷಿಕ ಪಟ್ಟುಂಡು. 843 ದೇವಸ್ಥಾನ ಜೀರ್ಣೋದ್ಧಾರಗೂ ಸಹಾಯ ಒದಗಾದಂಡು. ಧರ್ಮೋತ್ಥಾನ ಟ್ರಸ್ಟ್ 250 ಹೆಚ್ಚ ದೇವಸ್ಥಾನ ಜೀರ್ಣೋದ್ಧಾರ ಮಲ್ತದಂಡು. 3 ತಿಂಗಳದ ಉಲೈ ಬೆಂಗಳೂರು 300 ಹಾಸಿಗೆಲನ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸುರುವಾಯರೆ ಉಂಡು ಎಂದು ಡಾಕ್ಟರ್ ಹೆಗ್ಡೆರು ಪಂಡಿರು. ಆದರೆ ವಿಶೇಷವಾಗಿ ನನಗೆ ಬಹಳ ಇಷ್ಟ ಆಗಿದ್ದು ಶ್ರೀಮತಿ ಹೇಮಾವತಿ ಅವರು ಈ ವರ್ಷ 2 ಕಾರ್ಯಕ್ರಮ ಪ್ರೇರಣೆ ಕೊಟ್ಟಿದ್ದಾರೆ. ಒಂದು ವಾತ್ಸಲ್ಯ ಅಂತ ಹೇಳಿ ಮನೆಯಲ್ಲಿರುವಂಥ ವೃದ್ಧರಿಗೆ ಆಶ್ರಯ ಕೊಡುವಂಥ ಕಾರ್ಯಕ್ರಮ. ಅನೇಕ ಮನೆಗಳಲ್ಲಿ ವೃದ್ಧರು ಇದ್ದಾರೆ, ಅದರ ಲೆಕ್ಕಕ್ಕಿಲ್ಲ. ಅವರು ಹೇಗಿದ್ದಾರೆ ಅನ್ನೋದನ್ನು ಫೋಟೋ ನೋಡಿದರೆ ಅಥವಾ ಅವರ ಪರಿಸ್ಥಿತಿ ನೋಡಿದರೆ ಮಾತ್ರ ಗಂಭೀರವಾಗಿದೆ ಅರ್ಥವಾದಿದೆ. ಇಲ್ಲದಿದ್ದರೆ ಎಲ್ಲರೂ ತಿಳ್ಕೊಂಡ ಹಾಗೆ ವೃದ್ಧಾಪ್ಯ ಯಾಕಪ್ಪ ಕೊಟ್ಟಿದ್ದೇವ್ರೆ ಅಂತ ಅನ್ನುವಂಥ ಪರಿಸ್ಥಿತಿ ಇದೆ. ಇವತ್ತು ವಾತ್ಸಲ್ಯದಲ್ಲಿ ಅವರಿಗೆ ಶುಶ್ರೂಷೆಯನ್ನು ಮಾಡುವಂಥದ್ದಲ್ಲಿ ಮನೆ ಕಟ್ಟಿಕೊಡುವ ಯೋಜನೆಯನ್ನು ಕೂಡ ಶ್ರೀಮತಿ ಹೇಮಾವತಿಯವರು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ವರ್ಷದಲ್ಲಿ ಅನಾಥ ವೃದ್ಧರಿಗೆ ಸಣ್ಣ ಪುಟ್ಟ ಮನೆಗಳನ್ನು ಮಾಡಿ ಅವರಿಗೆ ಆಶ್ರಯವನ್ನು ಕೊಡುವಂಥ ಯೋಜನೆಯನ್ನು ಮಾಡಿದ್ದೇವೆ. ಶೌರ್ಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರಲ್ಲಿ ಕೂಡ ಶೌರ್ಯದಲ್ಲಿ ಆಪತ್ತು ಗ್ರಾಮದಲ್ಲಿ ಬಂದಾಗ ಗ್ರಾಮದಲ್ಲಿರುವಂಥ ಯುವಕ ಯುವತಿಯರು ತಕ್ಷಣ ದಿಢೀರಾಗಿ ಓಡಿ ಹೋಗಿ ಆ ಸಮಸ್ಯೆಗಳ ಪರಿಹಾರವನ್ನು ಕಂಡು ಹುಡುಕುವಂಥ ಕಾರ್ಯ, ಅದಕ್ಕೆ ಹೆಸರೇ ಶೌರ್ಯ ಅಂತ. ಪ್ರೊಫೆಸರ್ ಎಸ್ ಪ್ರಭಾಕರ, ಡಿ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಸುಬ್ರಹ್ಮಣ್ಯ ಪ್ರಸಾದ್, ಲಕ್ಷ್ಮೀನಾರಾಯಣ ರಾವ್ ಪಾಲ್ಗೊಂಡಿರು. ಉಜಿರೆ ಎಸ್ಡಿಎಂ ಕಾಲೇಜ್ ಕನ್ನಡ ಪ್ರಾಧ್ಯಾಪಕರು ರವಿಶಂಕರ್ ಜಿಕೆ ಕಾರ್ಯಕ್ರಮ ಸುಧಾರಿಕೆ ಮಲ್ತಿರು. 10ನೇ ಕ್ಲಾಸ್ ಕಲ್ತೊಂದಿತ್ತಿನ ಅನೀಶ್ ಪಿ ಪಾಯಲ್ ಇಲ್ಲಡೆ ಜೀವದೆತ್ತೊಂದಿನ ಬೇಜಾರ್ದ ಸಂಗತಿ ಜಪ್ಪು ಕುಡುಪಾಡಿಡು ನಡೆತದುಂಡು. ಕರಿದು ಪೋಯಿನ ಪ್ರಶಾಂತ್ ಪಾಯಲೇರ್ನ ಮಗೆ ಅನೀಶ್ಗೆ 14 ವರ್ಷ ಪ್ರಾಯ ಆದಿತ್ತುಂಡು. 3 ವರ್ಷ ದುಂಬೋರ ಜೀವದೆತ್ತೊಂದರೆ ಪ್ರಯತ್ನ ಮಲ್ತಿ ಬೊಕ್ಕ ಮಾನಸಿಕವಾದ ಬೇಜಾರಡಿತ್ತೆಂದು ತೆರೆದು ಬೈದನು. 10ನೇ ಕ್ಲಾಸ್ ಕಲ್ತೊಂದು ಪುನಾಣೂರಿ ಜೀವದೆತ್ತೊನ್ನ ಬೇಜಾರ್ದ ಸಂಗತಿ ಕುಡ್ಲದ ಜಪ್ಪು ಕುಡ್ಪಾಡಿಡು ನಡೆತದುಂಡು. 14 ವರ್ಷ ಪ್ರಾಯದ ಅನೀಶ್ ಪಿ ಪಾಯಲ್ ಕಂಟೆಲ್ಗು ಬಲ್ಲು ಪಾಡ್ದು ನೇಲ್ದು ಜೀವದೆತ್ತೊಂದೆ. ತೀರ್ಪೋಯಿನ ಪ್ರಶಾಂತ್ ಪಾಯಲ್ರೇನ ಮಗೆ ಅನೀಶ್ ಜೀವದೆತ್ತೊನರೆ ಸರಿಯಾಯಿನ ಕಾರಣ ಗೊತ್ತಾತದಿಂದ ಪೊಲೀಸರು ತೆರಿಪಾದಿರು. 3 ವರ್ಷದ ದುಂಬೋರ ಅನೀಶ್ ಜೀವದೆತ್ತೊನರೆ ಪ್ರಯತ್ನ ಮಲ್ತದಿತ್ತೆ. ಐದು ಬೊಕ್ಕ ಮಾನಸಿಕವಾದ ಬೇಜಾರಡಿತ್ತೆಂದು ತೆರೆದು ಬೈದನು. ಈ ಬಗ್ಗೆಟು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ರಾಜ್ಯಡು ಸೋಮವಾರದಿಂಚ ಪ್ರಾಥಮಿಕ ಶಾಲೆಲು ಕಾರ್ಯಸುರು ಮಲ್ತದ. ಕೊರೋನಾ ಸಿಕ್ಕ ಬತ್ತೆ ಬಕ್ಕ 1.5 ವರ್ಷ ಬಂದಾದಿತ್ತಿನ ಶಾಲೆಲು ಇತ್ತೆ ಬಾಕಿಲ್ದ ಇದ್ದ. ಇಲ್ಲಡೆ ಕುಲ್ದು ಸಾಕಾಯಿನ ಜೋಕುಲು ಉಮೇದುಡು ಕ್ಲಾಸ್ಗೆ ಪೊಗ್ಗುದೇರು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಶಾಲೆ ಶುರುವಾತಂಡು. ರಾಜ್ಯಡು ಸೋಮವಾರದ್ದು ಪ್ರಾಥಮಿಕ ಶಾಲೆಲು ಶುರುವಾತಂಡು. ಕೊರೋನಾ ಕಾರಣ ಬಂದಾದಿತ್ತಿನ ಶಾಲೆಲು 1.5 ವರ್ಷದ ಬೊಕ್ಕ ಬಾಕಿಲ್ದೆತ್ತೊಂದುಲ್ಲ. 1.5 ಮುಟ್ಟದ ಕ್ಲಾಸ್ ಶುರುವ ಹೊಂದಿತ್ತದು ಭೌತಿಕ ಕ್ಲಾಸ್ ಉಪ್ಪುಂಡು. 1 ವಾರ ಅರ್ಧ ದಿನದ ಕ್ಲಾಸ್ ಇತ್ತದು ಹಾಜಿರು ಕಡ್ಡಾಯ ಅತ್ತಂದು ಇಲಾಖೆ ತೆರಿಪಾದುಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಶಾಲೆ ಶುರುವಾದಿತ್ತದು ಪೊಡಿ ಜೋಕುಲು ಬಿರಿಕು ಬ್ಯಾಗ್ ಪಾಡೊಂದು ಪಿದಾಡ್ದಿರೋ. ಇಲ್ಲಡೆ ಕುಲ್ಲುದಿತ್ತಿನ ಜೋಕ್ಲೆಗ್ ಶಾಲೆಗೆ ಪೋಪುನ ಉಮೇದು ಮೂಡ್ದುಂಡು. ಇಲ್ಲಲ್ದಕ್ಕಲು ಶಾಲೆಗ್ ಜೋಕ್ಲೆನಲ್ಲಿತ್ತಂದು ಪೋಪುನ ತೋಜಿದು ಬತ್ತುಂಡು. ಪಾಕ ಶಾಲೆಲಿಡು ಕಲ್ಪವನಕ್ಕಲು ಕಾಂಡೆನೆ ಬಾರಿ ಬೇಗ ಶಾಲೆಗೆ ಬೈದಿರೋ. ಜೋಕ್ಲೆನು ಮೋಕಿಡಿ ಎದ್ಕೊಂದಿರೋ. ನವೆಂಬರ್ 2 ಮುಟ್ಟ ಅರ್ಧ ದಿನ ಕ್ಲಾಸ್ ಉಪ್ಪುಂಡು. ಕಾಂಡೆ 10 ಮಧ್ಯಾಹ್ನ 1 ಮುಟ್ಟ ಕ್ಲಾಸ್ ನಡಪುಂಡು. ಶನಿವಾರ ಬೊಕ್ಕ ಆಯ್ತಾರ ಶಾಲೆ ನಿರ್ಮಲ ಮಲ್ಪನ ಕೆಲಸ ನಡಪುಂಡು. ಕೊರೋನಾ ಪಾಸಿಟಿವಿಟಿ ಶೇಕಡ 1 ಕಮ್ಮಿ ಪುನವಲು ಮಾತ್ರ ಕ್ಲಾಸ್ ಶುರುವಾವುದುಂಡು. ಜೋಕುಲು ಶಾಲೆಗೆ ಪೋಯರೆ ಇಲ್ಲಲ್ದಕ್ಲಿನ ಒಪ್ಪಿಗೆ ಓಲೆ ಅಗತ್ಯ. ಜೋಕ್ಲೆಗೆ ಸೀಕಿಜ್ಜಿಂದ ಇಲ್ಲಲ್ದಕ್ಕಲು ತೆರಿಪಾವುಡು. 1 ಕ್ಲಾಸ್ ಇರುವ ಜೋಕುಲು ಕುಲ್ಲೊಲಿ. ನವೆಂಬರ್ 2 ಮಧ್ಯಾಹ್ನದ ಬೆಚ್ಚವನಸು ಉಪ್ಪುಂಡು. ಶಾಲೆಡು ಬೆಚ್ಚ ನೀರು ವ್ಯವಸ್ಥೆ ಮಲ್ಪುಡು. ಕಲ್ಪವನಕಲು ಬೊಕ್ಕ ಬೇಲೆದಕಲು 2 ಡೋಸ್ ಇಂಜೆಕ್ಷನ್ ದೆತ್ತೊಂದಿಪ್ಪುಡು. ಜೋಕ್ಲೆನ ನಡುಟು 1 ಮೀಟರ್ ಅಂತರ ಒಪ್ಪುಡು.
ಸ್ಯಾನಿಟೈಸೇಷನ್ ಬೊಕ್ಕ ಪಾಯಿಂಕಾನೆ ನಿರ್ಮಲ ಕಡ್ಡಾಯ ಆದುಂಡು ಕುಡ್ಲ ಡೊಂಗರಕೇರಿ ಕೆನರಾ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕರು ಕೆ ಸುರೇಶ್ ಕಾಮತ್ ಪಂತಿರು. ಸರ್ಕಾರ ಹೇಳಿದ ಇವತ್ತು ಕೆನರಾ ಇಂಗ್ಲೀಷ್ ಹೈಯರ್ ಪ್ರೈಮರಿ ಶಾಲೆಗೆ ಒಂದು ತುಂಬ ಸಂಭ್ರಮದ ದಿವಸ. ಇವತ್ತು 1ನೇ ಮತ್ತು 1ರಿಂದ 5ನೇ ತರಗತಿಯ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಅವರಿಗೆ ಬರಲಿಕ್ಕೆ ನಾವು ಬರಮಾರ್ಗ ಕೊಡಲಿಕ್ಕೆ ಅವರಿಗೆ ಸಂಭ್ರಮದ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ಬೆಲೂನ್ ಎಲ್ಲ ಹಾಕಿ ಎಲ್ಲ ಟೀಚರ್ಗಳು ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಾಫ್ಗಳು ತುಂಬ ಖುಷಿಯಲ್ಲಿದ್ದಾರೆ. ತುಂಬ ಟೈಮ್ ನಂತರ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಅವರನ್ನು ಬರಮಾಡಿಕೊಡಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೇವೆ. ನಾವು ಸರ್ಕಾರದ ಪ್ರಕಟಣೆಯಂತೆ ನಾವು ಎಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಟು ಮಾಸ್ಕ್ ಹಾಕಿ ಸ್ಯಾನಿಟೈಸರ್ ಎಲ್ಲ ಇಟ್ಟು ನಾವು ತುಂಬ ಜಾಗ್ರತೆಯಿಂದ ಮಕ್ಕಳನ್ನು ಬರಮಾಡಿಕೊಳ್ತಾ ಇದ್ದೇವೆ. ಪೇರೆಂಟ್ಸ್ ಏನೂ ಟೆನ್ಷನ್ ಮಾಡಬೇಕಂತಿಲ್ಲ. ಎಲ್ಲ ಅರೇಂಜ್ಮೆಂಟ್ ನಾವು ಮಾಡಿದ್ದೇವೆ. ಬಿಸಿ ನೀರಿನ ಅರೇಂಜ್ಮೆಂಟು ಮಾಡಿದ್ದೇವೆ. ಹಾಗಾಗಿ ಯಾರೂ ಟೆನ್ಷನ್ ಮಾಡಬೇಕಂತಿಲ್ಲ. ಎಲ್ಲ ಕ್ರಮಗಳನ್ನು ಇಟ್ಟುಕೊಂಡು ನಾವು ಶಾಲೆಯನ್ನು ಮುಂದುವರಿಸ್ತೇವೆ. ಇನ್ನು ಹೀಗೆ ಮುಂದೆ LKG UKG ಮಕ್ಕಳನ್ನು ನಾವು ಬರಮಾಡಿಕೊಳ್ಳಲಿಕ್ಕೆ ಸಿದ್ಧರಿದ್ದೇವೆ. ಆನ್ಲೈನ್ ಕ್ಲಾಸ್ ಸ್ವಲ್ಪ ಅಂದರೆ ಕಿರಿಕಿರಿ ಆಗ್ತಾ ಇತ್ತು. ಆನ್ಲೈನ್ ಕ್ಲಾಸ್ ಅದು ಸ್ಕೂಲ್ ಇದ್ದರೆ ಒಳ್ಳೆಯದು. ಬಂಟ್ವಾಳ ತಾಲೂಕು ಬ್ರಹ್ಮರಕೂಟ್ಲು ಶ್ರೀ ಮೂಕಾಂಬಿಕಾ ಶ್ರೀರಾಮ ಮಂದಿರದ 5ನೇ ವರ್ಷ ಬಂಗಾರ ಪರ್ಬದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಐತಾರ ಭಜನಾ ಮಂದಿರದ ಸಭಾಂಗಣಡು ನಡೆತಂಡ. ಮಂದಿರದ ಮರ್ಯಾದಿ ಗುರ್ಕಾರ್ಯರು ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ ಲೆಪ್ಪೋಲೆ ಬಿಡುಗಡೆ ಮಲ್ತೆರು. ಆಡಳಿತ ಸಮಿತಿ ಗುರ್ಕಾರ್ಯರು ಶಶಿಧರ ಬ್ರಹ್ಮರಕೂಟ್ಲು ಸಾರತ್ತವರು ಮುನ್ನುತ್ತ 72 ಮಂದಿರ ತಾಪನೆ ಆದು ಬುಳೆದು ಮಿತ್ತು ಬತ್ತಿನ ಬಗೆಟ್ ಮೆಚ್ಚುಗೆ ತೆರಿಪಾಯಿರು. ಬಂಟ್ವಾಳ ತಾಲೂಕು ಬ್ರಹ್ಮರಕೂಟ್ಲು ಶ್ರೀ ಮೂಕಾಂಬಿಕಾ ಶ್ರೀರಾಮ ಮಂದಿರದ 5ನೇ ವರ್ಷದ ಬಂಗಾರ ಪರ್ಬದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಐತಾರ ಭಜನಾ ಮಂದಿರದ ಸಭಾಂಗಣಡು ನಡೆತಂಡ. ಮಂದಿರದ ಮರ್ಯಾದಿ ಗುರ್ಕಾರ್ಯರು ಉದ್ಯಮಿ ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ ಸುವರ್ಣ ಮಹೋತ್ಸವದ ಲೆಪ್ಪೋಲೆ ಬಿಡುಗಡೆ ಮಲ್ತಿರು. ಆಡಳಿತ ಸಮಿತಿ ಗುರ್ಕಾರ್ಯರು ಶಶಿಧರ ಬ್ರಹ್ಮರಕೂಟ್ಲು ಪಾತಿರ್ದು 1972 ಈ ಮಂದಿರ ಶುರುವಾದ 1982 ಶ್ರೀರಾಮ ದೇವೇರ್ನ ಮೂರ್ತಿ ಪ್ರತಿಷ್ಠೆ ಆತಂಡ. ನಗರ ಭಜನೆ ಬೊಕ್ಕ ಭಕ್ತಿರ್ನ ಸಾಯುಡು ಪಣವುದ ಬಲ ಮಲ್ತೊಂದು ಪಾಕಜನ ಆಡಳಿತ ಸಮಿತಿ ಗುರ್ಕಾರ್ಯರಾದ ಪದಾಧಿಕಾರಿಲಾದ ಮಂದಿರನು ನಡಪವನ್ ಬೈದಿರೋ. ಇತ್ತೆ ಮಂದಿರ ಬಂಗಾರ ಪರ್ಪದ ಗೌಜಿಡುಂಡೋದು ಪಂಡಿರೋ. ಜನಕ್ಲಿನ ಒಗ್ಗಟ್ಟು ಬೊಕ್ಕ ಸಾಕಾರ ಮನಸ್ಸಿಡು ಜಿಲ್ಲೆಡೆ ಸಜ್ಜಿದ ಬೊಕ್ಕ ಮಲ್ಲ ಭಜನಾ ಮಂದಿರ ಕಟ್ಟರೆ ಸಾಧ್ಯ ಆತನೆಂದು ಶಶಿಧರ ಬ್ರಹ್ಮರಕೂಟ್ಲು ಪಂಡಿರೋ. ಕೆಲವಾರು ಸಂಘಟನೆಗಳು ಕೆಲವಾರು ಜನಕಲು ಕೆಲವು ರೀತಿ ಒಂಜಿ ವಿಘಟನೆ ಮಲ್ಪನ ಪ್ರಯತ್ನ ಬರೊಂದು ಪೇರು ಐಕ ಊಲ ನಮ್ಮ ತರಕರಂದೆ ನಮ್ಮ ಉದ್ದೇಶಿಂಚಿನ ನಮ್ಮ ಮಂದಿರ ನಮ್ಮ ಸಂಸ್ಥೆ ನಮ್ಮ ಪಂಪಿನ ಎನ್ನಂದತ್ತು ಎನ್ನ ಪಂಪನ ಬೈರಗೆ ಬರಬಲ್ಲಿ ಏನಡ್ದಾತೀನಿ ನಿಜವಾದತ್ತು ಯಾನ್ ಸುಮಾರು 25 ವರ್ಷ ಈ ಮಂದಿರದ ಸದಸ್ಯ ಅದು ಒಂಜಿ ಅಧ್ಯಕ್ಷ ಅದು ನಿಖಿಲ ಒಟ್ಟು ಕಾಲಿಗೆ ಅಧ್ಯಕ್ಷ ಆತು ಸದಸ್ಯರು ಅವು ನಿಖಿಲ ಸಾಕರುಡು ಮಲ್ತೆ ಹೆಮ್ಮೆ ಅಂಕಿಂಡು ದಯಪಂಡ ಇಂಕಡು ಇವು ಬೇಜಾಂಡು ಅಯ್ಯೇ ಬೇತೆ ಉಮೆ ಬೇತೆ ಓವೇ ಜನ ಮಾಡ ನಮ್ಮ ಏಕ ಮನಸ್ಸಿಡು ಈ ಒಂಜಿ ಮಲ್ಪ ಸಹಜಂಡು ಅಂಡ ನಮ್ಮ ಒರಿತೋ ನೋಡು ನಮ್ಮ ನಿಖಿಲ ಮಾತೆ ಸಾಕಾರ ಬೋಡು. ಸುವರ್ಣ ಮಹೋತ್ಸವ ಸಮಿತಿದ ಕಾರ್ಯಗುರ್ಕಾರ್ಯರು ಉಮೇಶ್ ರೆಂಜೋಡಿ ಬಂಗಾರ ಪರ್ಬ ಕಾರ್ಯಕ್ರಮದ ಮಾಹಿತಿ ಕೊರಿಯರು. ಮಾತ ಬಂದುಲ್ಲ ಸುಖ ಸಂಪತ್ತು ಬದುಕೋಡು ಊರ್ದಕ್ಕಳು ಎಡ್ಡ ಕ್ಷೇತ್ರ ಬೆಳಗೊಂಡು ಕ್ಷೇತ್ರ ಬೆಳಗಾಂಡ ಆ ಕ್ಷೇತ್ರದ ದೇವರಿನ ಅನುಗ್ರಹ ಪ್ರತಿಯೊರಿಯಗಳ ತಿಕ್ಕೊಂಡು ಪನ್ಪನ ನಾನುಡಿದೊಟ್ಟಿಗೆ ನಮ್ಮ ಕ್ಷೇತ್ರರು ದೇವರಿನ ಸೇವೆನ ಇನಿಮುಟ್ಟ ಮಲ್ತೊಂದು ಬೈದ ಕರಿನ 25 ವರ್ಷದಿಂಚಿ ಶಶಿಧರ ಬ್ರಹ್ಮರಕೂಟ್ಲು ಮೆರ್ನ ಗುರಿಕಾರ್ಮೇಡು ಈ ಒಂಜಿ ಭಜನಾ ಮಂದಿರ ಊರೊರ್ಮೆ ಪುಗರ್ತದ ಪುದರ್ನ ಪಡೆಯೊಂದು ಬೈದಂಡು ಕೆಲವೊಂಜಿ ಕ್ಷೇತ್ರಗಳು ಪೋದು ಭಜನಾ ಸೇವೆ ಕುಣಿತ ಭಜನೆ ಕೊಡ್ದು ನಮ್ಮ ಆರಾಧ್ಯ ಮೂರ್ತಿನ ಒಂಜಿ ಪುದರ್ನ ಊರೊರ್ಮೆ ಪ್ರಚಾರಗೂ ಕೊಡ್ತೇರು. ಅರ್ನ ಮುತಾಲಿಕೆಡೆ ಇತ್ತೆ 5ನೇ ವರ್ಷ ನಡ್ತೊಂದುಂಡು ಅವತ್ತಂದೆ ಗೌರವಾಧ್ಯಕ್ಷರಾಯನಿಂಚಿನ ಸೇಸಪ್ಪ ಕೊಟ್ಟ್ಯನ್ ಪಚಿನರ್ಕ ಮೆರ್ನ ಮಾರ್ಗದರ್ಶನರು ಭಜನೆದ ಪ್ರತಿ ಸದಸ್ಯರ್ಲ ತನ್ನ ವಾ ಕೊಡುಗೆ ಉಂಡ ವಾ ಸೇವೆ ಉಂಡ ಐನು ಒವೇ ರೀತಿಯ ಕುಂದುಕೊರತೆ ಬರಂದೆ ಇನಿಮುಟ್ಟ ನಡಪ ಒಂದು ಬೈದೇರು ನನ್ನ ದುಂಬುಗಳಾಕಲು ನಡಪ ಒಂದು ಬರ್ಪೇರು ಬನ್ಪುನ ವಿಶ್ವಾಸ ನಮ್ಮ ಮಿಟ್ಟು ಉಂಡು.
ಜ್ಯೋತೀಂದ್ರ ಶೆಟ್ಟಿ ಮುಂಡಾಜೆಗುತ್ತು, ಸದಾಶಿವ ಡಿ ತುಂಬೆ, ದೇವಂದ ಬೊಟ್ಟು ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮಂಡಳಿ ಮಾಜಿ ಗುರುಕಾರ್ಯರು ಪ್ರಕಾಶ್ ಶೆಟ್ಟಿ, ಶ್ರೀಶೈಲ, ಅನಿಲ್ ಪಂಡಿತ್, ಉಚ್ಚಯ ಸಮಿತಿ ಪ್ರಧಾನ ಕಾರ್ಯಂತರು ಗೋಪಾಲ ಕುಲಾಲ್ ಗೋವಿಂತೋಟ, ಉಚ್ಚಯ ಸಮಿತಿ ಗುರುಕಾರ್ಯರು ರೋಷನ್ ರೈ ಪಚ್ಚಿನಡ್ಕ, ಊರ್ದ ಸಂಘ ಸಂಸ್ಥೆಲಿನ ಗುರುಕಾರರು ಬೊಕ್ಕ ಪದಾಧಿಕಾರಿಗಳು ಪಾಲ್ಗೊಳ್ಳುತ್ತಿರೋ. ಕೋಶಾಧಿಕಾರಿ ನವೀನ್ ಪಲ್ಲ ಕಾರ್ಯಕ್ರಮ ಸುಧಾರಿಕೆ ಮಲ್ತಿರೋ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ವಾಮಂಜೂರು ಶಾಖೆಯನ್ನು ಸೋಮವಾರ ವಾಮಂಜೂರದ ಸಾಯಿ ಆಯಿಷಾ ಕಟ್ವಣಗೂ ಜಾಗೆ ಬದಲ್ತಿದೆರೋ. ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಗುರುಕಾರ್ಮಿಡು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಜಾಗೆ ಬದಲ್ತಿನ ಬ್ಯಾಂಕ್ ಶಾಖೆಯನ್ನು ಉದಿಪನ ಮಲ್ತಿರೋ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ವಾಮಂಜೂರು ಶಾಖೆಯನ್ನು ವಾಮಂಜೂರದ ಸಾಯಿ ಆಯಿಷಾ ಕಟ್ವಣದ ಸುರೂತ ಮಾಳಿಗೆಗೆ ಜಾಗೆ ಬದಲ್ಪನ ಕಾರ್ಯಕ್ರಮ ಸೋಮವಾರ ಟಣೆಯಾದಿತ್ತನು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರುಕಾರ್ಮಿಡ್ ಸುರತ್ಕಲ್ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ನಾಡೆ ಕತ್ತಿರ್ದು ಜಾಗೆ ಬದಲ್ತಿನ ಬ್ಯಾಂಕ್ ಶಾಖೆಯನ್ನು ಉದಿಪನ ಮಲ್ತಿರೋ. ಬಿನ್ನಿರ್ನ ಸೇರಿಗೆಡು ರಾಜೇಂದ್ರ ಕುಮಾರ್ ಬೊಕ್ಕ ಭರತ್ ಶೆಟ್ಟಿ ತುಡರ ಬೊಲ್ಪ ಹೊತ್ತಾಯಿರೋ. ಬ್ಯಾಂಕ್ದ ಲಾಕರ್ ವ್ಯವಸ್ಥೆ ಉದಿಪನ ಮಲ್ತಿರೋ. ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಬ್ಯಾಂಕಿಂಗ್ ಕ್ಷೇತ್ರಡು ಒೌಲಾ ಅಸಾಧ್ಯ ಅಂತಂದು ರಾಜೇಂದ್ರ ಕುಮಾರ್ ತೋಜಾತ್ ಕೊಡ್ತಿರೋ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪಣವಕಾಸ್ತ ಶಿಸ್ತನು ಸರಿಯಾದ ಸುಧಾರಿಕೆ ಮಲ್ತೊಂದು ಬೈದನು. ಬ್ಯಾಂಕ್ ದಕ್ಲು ತನ್ಕುಲಿನ ಇಡೀ ಬ್ಯಾಂಕ್ಗೆ ಅರ್ಪಣೆ ಮಲ್ತೊಂದು ಕಾರ್ಯ ಮಲ್ಪು ನೀಡಿದವ್ರ ಬ್ಯಾಂಕ್ ಗೆಲ್ಮೆ ಪಡೆಯರ ಕಾರಣ ಅಂತ ಪಂಡಿರೋ. ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಏನೆಲ್ಲ ಸಿಗ್ತದೆ ಎಲ್ಲ ವ್ಯವಸ್ಥೆ ಸಹ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆಗಳು ಉಂಟು. ಹಾಗಾಗಿ ಅಧ್ಯಕ್ಷರು ಮತ್ತು ಎಲ್ಲ ಬೋರ್ಡ್ನ ಸದಸ್ಯರು ಮತ್ತು ಡೈರೆಕ್ಟರ್ಸ್ ಎಲ್ಲರಿಗೂ ಸಹ MD ಅವರು ಎಲ್ಲರಿಗೂ ಸಹ ನಾನು ನನ್ನ ವೈಯಕ್ತಿಕವಾದ ಧನ್ಯವಾದ ತಿಳಿಸ್ತಾ, ಈ ಶಾಖೆಯಲ್ಲಿ ಸಹ ನಿಮಗೆ ಅತಿ ಹೆಚ್ಚಿನ ಟರ್ನ್ ಓವರು ಎಲ್ಲದೂ ಆಗಲಿ, ಬ್ಯಾಂಕಿಂಗ್ SDC ಲಾಭ ಮಾಡೋದ್ರೊಂದಿಗೆ ಸ್ಥಳೀಯ ಜನರ ಸಮಸ್ಯೆಗಳಿಗೆ ಸಣ್ಣ ಸ್ಮಾಲ್ ಬಿಸ್ನೆಸ್ ಮೆನ್ ಇರ್ತಾರೆ ಸ್ಮಾಲ್ ಸ್ಕೇಲಲ್ಲಿ, ಅವರಿಗೆ ಸಹಾಯ ಮಾಡುವಂಥ ಕೆಲಸ ಸಹ ನಮ್ಮ ಬ್ಯಾಂಕಿಂದ ಆಗಲಿ. ಯಾಕಂದರೆ ದಿನನಿತ್ಯದ ಬಹಳ ಸಮಸ್ಯೆಗಳು, ಕೆಲವರು ಜನರಿಗೆ ಸ್ವಲ್ಪ ಲೋನ್ ಸಾಕಾಗ್ತವೆ, ಟರ್ನ್ ಓವರ್ಗೆ ಬೇಕಾದಷ್ಟು ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳಿಗೆ ಸಹ ನಾವು ಸಹಾಯ ಮಾಡಿದರೆ ಖಂಡಿತ ಅವರ ಜೀವನದಲ್ಲಿ ಸಹ ಸ್ವಲ್ಪ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರುಕಾರ್ಮಿದ ಪಾತೆರ ಪಂಡದು ಈ ಬ್ಯಾಂಕ್ ಶಾಖೆಗೆ ಮಾತಿರ್ಲ ಸಹಕಾರ ಕೊಡ್ತಿರೋ. ಮೂಲು ಪೊಂಜೋನಕಲು ಈತ ಜನ ಸೇರ್ದಿರು ಪಂಡ ಪೊಂಜೋಲಿನ ಬ್ಯಾಂಕ್ ಆಪುಣಂದು ತೋಜುಂಡು. ಪೊಂಜೋನಕಲು ಬಯಕಂಡ ಮುಲ್ಪ ಸೇವೆಗೆ ಮಾತ ಪೊಂಜೋಲಿನೇ ಪಾಡುವ. ಪೊಂಜೋಲು ಗಟ್ಟಿಮುಟ್ಟ ಅವಡುಂದು ನವೋದಯ ಸಂಘ ಮಲ್ತದ. ಕೊರೋನಾ ಪೊರ್ತುಡು ಕಮ್ಮಿ ಬಡ್ಡಿಡು ಸಾಲ ಕೊರ್ತುನುಂದು ಆರ್ಪಂಡಿರೋ. ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ನಾವಿಲ್ಲಿ ಸೇರಿದೆವು. ನಮ್ಮ ಕೆಲಸ ನಮ್ಮ ಶಾಸಕರು ಹೇಳಿದರು, ಒಂದು ವಾಣಿಜ್ಯ ಬ್ಯಾಂಕಿಗೆ ಹೋದರೆ ಕಾಯಿಸ್ತಾರೆ, ಭಾಷೆ ಬರೆದವರು ಇರ್ತಾರೆ, ಎಪ್ಪಡಿ ಸೊಲ್ಲು ನೀ ಸೊಲ್ಲು ಅಂತಾರೆ. ನಮ್ಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಒಂದು ನಂಬರ್ ಸಾಕು. ನಿಮ್ಮನ್ನಂತೂ ಮಹಿಳೆಯರನ್ನಂತೂ ದೂರ ನಿಲ್ಲಿಸ್ತಾರೆ. ಇಲ್ಲ ನಮ್ಮಂಥವ್ರು ಬಿಳಿ ಶರ್ಟ್ ಹಾಕಿದ್ರು ಸ್ವಲ್ಪ ಹತ್ರ ಸೇರಿಸ್ತಾರೆ. ಅವರು ನಿಮ್ಮನ್ನು ಕಾಯಿಸಿ ಕೊನೆಗೆ ಹೇಳ್ತಾರೆ, ಅದು ಫೈಲ್ DGMಗೆ ಹೋಗಿದೆ, AGMಗೆ ಹೋಗಿ ನಿಮ್ಮ ಚಪ್ಪಲಿ ಸೋದ್ರು ನಿಮಗೆ ಸಾಲ ಸಿಕ್ಕೋದು. ನಾವು ಹಾಗೆ ಮಾಡೋದಿಲ್ಲ. ನಿಮ್ಗೆ ಏನು ಬೇಕು ನೀವು ಅಲ್ಲೇ ಶಾಖೆಯಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ವಾಮಂಜೂರು ಶಾಖೆದ ಬೇಲದಾಕಲು ಒಟ್ಟಾದ ಬ್ಯಾಂಕ್ ಗುರುಕಾರ್ಯರು ಎಂ.ಎನ್. ರಾಜೇಂದ್ರ ಕುಮಾರ್ ರೇಗ ತಮ್ಮನದ ಮರ್ಯಾದೆ ಮಲ್ತಿರೋ. ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರು ಓಂ ಪ್ರಕಾಶ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತು ಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಚೆ, ನಿರ್ದೇಶಕರು ಜಯರಾಜ್ ರೈ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ, ಕೃಷ್ಣಕುಮಾರ್ ರೈ ಪಾಲ್ಗೊಳ್ಳುತ್ತಿದ್ದರು.
ಬಜಪೆ ಸುಂಕದಕಟ್ಟೆ ದೇವಸ್ಥಾನದ್ದು ಕಜೆ ನಾಗಬ್ರಹ್ಮ ದೇವಸ್ಥಾನ ಆದ ಕೊಳಂಬೆ ಶಾಲೆಗೆ ಪೋಪುನ ಮಾರ್ಗದ ಕಾಂಕ್ರೀಟ್ ಪಾಡುನ ಕೆಲಸ ಬೊಕ್ಕ ಕಜೆ ಕೊಳಂಬೆ ಶಾಲೆಗೆ ಪೋಪುನ ಮಾರ್ಗದ ಸಂಕ ಉದೀಪನ ಕಾರ್ಯಕ್ರಮ ಐತರ ನಡೆತಂಡ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಕಾರ್ಯಕ್ರಮ ಉದೀಪನ ಮಲ್ತೆರು. ಬಜಪೆ ಸುಂಕದಕಟ್ಟೆ ದೇವಸ್ಥಾನದ್ದು ಕಜೆ ನಾಗಬ್ರಹ್ಮ ದೇವಸ್ಥಾನ ಆದ ಕೊಳಂಬೆ ಶಾಲೆಗೆ ಪೋಪುನ ಮಾರ್ಗದ ಕಾಂಕ್ರೀಟ್ ಪಾಡ್ನ ಕೆಲಸ ಬೊಕ್ಕ ಕಜೆ ಕೊಳಂಬೆ ಶಾಲೆಗೆ ಪೋಪುನ ಮಾರ್ಗದ ಸಂಕುನು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಐತಾರ ಉದೀಪನ ಮಲ್ತೆರು. ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಗ್ರಾಮೀಣ ಪ್ರದೇಶಡು ಸೌಕರ್ಯ ಬೊಕ್ಕ ಬುಳಿಚಿಲ್ ಕೆಲಸಲಿಗೆ ಹೆಚ್ಚಿಗೆ ಅನುದಾನ ಬಿಡುಗಡೆ ಮಲ್ತದಂಡ ಶಾಸಕರು ಭರತ್ ಶೆಟ್ಟಿ ಉಮೇದಿಡು ಕ್ಷೇತ್ರಗೂ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ್ದು 7 ಕೋಟಿ ರೂಪಾಯಿ ಅನುದಾನ ಬೈದನೆಂದು ಪಂಡಿರೋ ಬರೌಡು ಕ್ರಾಂತಿ ಮಲ್ತಿನ ನಿರಂಜನ ಸ್ವಾಮೀಜಿಲೆನ ಪುದರನು ಈ ಮಾರ್ಗೋಗು ದೀದು ಅರೆನು ನೆಂಪು ಮಲ್ತವನ್ನ ಕೆಲಸ ಆತಿಂಡು ಪಂಡಿರೋ. ಒಂದು ಶಾಸಕರ ಇಚ್ಛಾಶಕ್ತಿ, ಎರಡನೇದು ಕೇಂದ್ರ ರಾಜ್ಯ ಸರ್ಕಾರದ ಅನುದಾನಗಳು. ಯೋಚನೆ ಮಾಡಿ, ನಾನು ಲೋಕಸಭಾ ಸದಸ್ಯನಾದಾಗ ಪಂಚಾಯತ್ಗೆ ಎಷ್ಟು ಅನುದಾನ ಇತ್ತು, ಜಿಲ್ಲಾ ಪಂಚಾಯತ್ಗೆ ಎಷ್ಟಿತ್ತು, ತಾಲೂಕು ಪಂಚಾಯತ್ ಅನುದಾನಗಳೆಷ್ಟಿತ್ತು. ಇವತ್ತು 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಒಂದೊಂದು ಪಂಚಾಯತ್ಗಳಿಗೆ 1 ಕೋಟಿ ರೂಪಾಯಿ ವರ್ಷಗಳಿಗೆ ಬರ್ತದೆ, 1 ಕೋಟಿ ರೂಪಾಯಿಗಳು ಬರ್ತದೆ. ಇವತ್ತು ಮನೆ ಮನೆಗೆ ಗಂಗೆ ಯೋಜನೆ ಅತಿ ಹೆಚ್ಚು ಅನುದಾನ ಇವತ್ತು ಭರತ್ ಶೆಟ್ಟಿ ಅವರ ಕ್ಷೇತ್ರಕ್ಕೆ ಬರ್ತಾ ಇದೆ. ಕುಡಿಯುವ ನೀರಿಗೆ ಜಲ್ ಜೀವನ್ ಮಿಷನ್, ಮನೆ ಮನೆಗೆ ಗಂಗೆ, ನರೇಂದ್ರ ಮೋದಿ ಅವರು ಒಂದೊಂದು ಮನೆಗಳಿಗೆ 3 ಟ್ಯಾಪ್ ಕೊಡಬೇಕು ಅನ್ನತಕ್ಕಂಥ ಪರಿಕಲ್ಪನೆಗಳು ಎಲ್ಲಿತ್ತು ಹಿಂದೆ. ಇವತ್ತು ನರೇಗಾದ ಅಡಿಯಲ್ಲಿ ಒಂದೊಂದು ಗ್ರಾಮ ಪಂಚಾಯತ್ಗಳಿಗೆ ಕೋಟಿ ಅನುದಾನಗಳು ಬರ್ತದೆ. ಹಿಂದೆ ಜಿಲ್ಲಾ ಪಂಚಾಯತ್ನಲ್ಲಿದ್ದ ಕುಡಿಯುವ ನೀರುಗಳು ಇವತ್ತು ಗ್ರಾಮ ಪಂಚಾಯತ್ಗಳಿಗೆ ಬರ್ತಾ ಇದೆ. ಹೀಗೆ ಅತಿ ಹೆಚ್ಚು ಅನುದಾನಗಳು ಕಳೆದ 7 ವರ್ಷಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇದೆ. ಬಹಳಷ್ಟು ಜನ ಮಾತಾಡ್ತಾರೆ ಪೆಟ್ರೋಲ್ ಡೀಸೆಲ್, ಪೆಟ್ರೋಲ್ ಡೀಸೆಲ್, ಪೆಟ್ರೋಲ್ ಡೀಸೆಲ್. ಸ್ವಾಮಿ, ಜಗತ್ತಿನಲ್ಲಿ ಉಚಿತವಾಗಿ ಲಸಿಕೆಯನ್ನು ಕೊಟ್ಟ ದೇಶ ಭಾರತ. ಉಚಿತವಾಗಿ 100 ಕೋಟಿ ಜನರಿಗೆ ಲಸಿಕೆ ಕೊಟ್ಟಿದೆ. ಅದರ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ. ರೋಡು, ಪೆಟ್ರೋಲು, ತೋಡು ಅದೆಲ್ಲ ಮತ್ತೆ ಸುರಿಗೆ ಯಾವುದು ಬದುಕು. ನಾವಿವತ್ತು ಇಲ್ಲಿ ನಿಂತು ಮಾತನಾಡಲಿಕ್ಕೆ ಭರತ್ ಶೆಟ್ಟಿ ಅವರು ಬಹಳ ಚಂದದ ಶರ್ಟ್ ಹಾಕಿ ಕೂತ್ಕೊಳ್ಳಿಕ್ಕೆ ಕಾರಣ ನರೇಂದ್ರ ಮೋದಿ 100 ಕೋಟಿ ಲಸಿಕೆ ಕೊಟ್ಟ ಕಾರಣ. ಶಾಸಕರು ಭರತ್ ಶೆಟ್ಟಿ ಪಾತಿರ್ದು ಕ್ಷೇತ್ರದ ಜನಕ್ಲಿನ ಬೇರಿ ಸಾಯಿಗೂ ಮೆಚ್ಚುಗೆ ತೆರಿಪಾಯರು. ಇನ್ನು 1 ವರ್ಷದೊಳಗಾಗಿ ಇನ್ನೊಂದು ಏನೆಲ್ಲ ನಿಮಗೆ ಇಲ್ಲಿ ಕಾಮಗಾರಿ ಉಳಿದಿದೆ ಅದಂತ ಈಗ ಸದ್ಯದಲ್ಲೇ ನಾವು 1 ಕೋಟಿಯಷ್ಟು ಕಾಮಗಾರಿಯನ್ನು ಮುಂದಿನ ತಿಂಗಳೊಳಗೆ ನಾವು ಶುರು ಮಾಡಲಿಕ್ಕಿದ್ದೇವೆ. ಇಡೀ ಪಂಚಾಯತ್ ಆದ್ಯಂತ 1 ಕೋಟಿಯಷ್ಟು ಕಾಮಗಾರಿಯನ್ನು ಸಣ್ಣ ಕಾಮಗಾರಿ ಏನಿದೆ ಅದನ್ನೆಲ್ಲ ಮುಗಿಸಿ ಇಮಿಡಿಯೇಟ್ ಆಗಿ ಮತ್ತೊಂದು 2-3 ತಿಂಗಳಲ್ಲಿ ಸಮಯ ಕೊಟ್ಟರೆ ಮತ್ತೊಂದು 1.5 ಕೋಟಿಯಷ್ಟು ಕೆಲಸಗಳನ್ನು ಮಾಡಿ ಇಲ್ಲಿರುವಂಥ ಎಲ್ಲ ಕಾಮಗಾರಿಗಳನ್ನು ಫಿನಿಶ್ ಮಾಡುವಂಥ ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ಕಂಪ್ಲೀಟ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸಹ ಖಂಡಿತವಾಗಿ ನಿಲ್ಲುವಾಗ BJP ಚಿಹ್ನೆ ಇಲ್ಲದಿದ್ದರೂ ಸಹ BJP ಬೆಂಬಲಿತ ನಮ್ಮ ಪಂಚಾಯತ್ ಇದ್ದ ಕಾರಣ ಅವರು ಸಹ ಒಳ್ಳೆ ರೀತಿಯಿಂದ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಗಮನಕ್ಕೆ ಸಹ ಬರ್ತಾ ಉಂಟು. ಇವೆಲ್ಲರೂ ಸಹ ಇದೇ ರೀತಿ ಮುಂದೆ ಸಹ ಕೆಲಸ ಮಾಡಬೇಕನ್ನೋ ಅವಶ್ಯಕತೆ ಉಂಟು. ಕಂದಾವರ ಪಂಚಾಯತ್ ಗುರ್ಕಾರಿ ಉಮೇಶ್ ಮೂಲ್ಯ, ಒತ್ತ ಗುರ್ಕಾರ್ದಿ ಚಂದ್ರಿಕಾ, ಬಜಪೆ ಸುಂಕದಕಟ್ಟೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ನಾರಾಯಣ ಪೂಜಾರಿ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ವಿಶ್ವನಾಥ್ ಶೆಟ್ಟಿ, ಕೊಳಂಬೆ ಶಕ್ತಿ ಕೇಂದ್ರದ ಗುರ್ಕಾರ್ಯರು ಸುಕೇಶ್ ಮಾನೈ ಪಾಲ್ದೆತ್ತೊಂಡಿರು. ಮಾರ್ಗ ಮಲ್ಪೆರೆ ಬೋಡಾಯಿನ ಜಾಗೆ ಒದಗಾಯಿನಕ್ಲೆಗ್ ಕಾರ್ಯಕ್ರಮ ಮರ್ಯಾದೆ ಮಲ್ತಿರು. ದೇಶಡು ಏತ್ ಕರೆಂಟ್ ತಾವರ ತಾಪನೆ ಮಲ್ತಂಡಲ್ಲ ಗ್ರಾಮೀಣ ಪ್ರದೇಶಡು ಕರೆಂಟ್ ಸಮಸ್ಯೆ ಮುಗಿಯಂದು ಆ ಸಮಸ್ಯೆಲ ಬೊಡ್ಚಿ ನಮನೆ ಸ್ವಂತ ಕಾರಡು ಉಂಟುದು ನಂಕ ಬೋಡಾಯಿನ ಕರೆಂಟ್ ಉತ್ಪತ್ತಿ ಮಲ್ಪಗಾಂದು ಸಾಧನೆ ಪತ್ತಿನ ಪುತ್ತೂರು ತಾಲೂಕು ಬಲ್ನಾಡ್ ಗ್ರಾಮದ ಸುರೇಶ್ ಪನ್ಪುನಾರ್ ಅರೆನ ತೋಟದ ಅಚ್ಪಾಡಿ ಎತ್ತರಡು ಪರಿಪುನ ನೀರಿಡ್ದು ಸ್ವಂತ ಕರೆಂಟ್ ತಯಾರು ಮಲ್ತೊಂದುಲ್ಲೆರು. ಇತ್ತೆ ಆ ಬಗೆಟು ಒಂಜಿ ವರದಿ. ದೇಶಡು ಕರೆಂಟ್ ತಾವರ ಏತ್ ತಾಪನೆ ಆಂಡಲ್ಲ ಗ್ರಾಮೀಣ ಭಾಗಡು ಸಮಸ್ಯೆ ಇತ್ತೆಲ ಉಂಡು.
ಕರೆಂಟ್ ಸಮಸ್ಯೆ ಪರಿಹಾರಗೂ ಸರ್ಕಾರ ಏತ್ ಯೋಜನೆ ಮಲ್ತಂಡಲ ಸಮಸ್ಯೆ ನನಲ ಉಂಡು. ಕರೆಂಟ್ ಸಮಸ್ಯೆ ಪರಿಹಾರಗೂ ಬೋಡಾದು ಕರೆಂಟ್ ಮಂತ್ರಿಲೆಗ್ ಫೋನುಡು ಜೋರು ಮಲ್ತಿನೇಕ್ ಕೇಸ್ ಆಯ್ನಲ ಉಂಡು. ಅಂಡ ಕರೆಂಟ್ ಸಮಸ್ಯೆ ಕೊರತೆ ಕಷ್ಟ ಹೋಯ್ತನೊಂದೆ ಸ್ವಂತ ಜಾಗಿಡ್ ಪರಿಪುನ ನೀರಿಡ್ದು ಕರೆಂಟ್ ತಯಾರು ಮಲ್ತದು ಸಾಧನೆ ತೂಜಾಯಿನ ಒರಿ ಬೆನ್ನಿ ಸಾಗೊಳಿತ ಬಿರ್ಸೆ ದಕ್ಷಿಣ ಕನ್ನಡ ಜಿಲ್ಲೆಡುಲ್ಲಿರೋ. ತೂರು ತಾಲೂಕುದ ಬಲ್ನಾಡ್ ಗ್ರಾಮದ ಸುರೇಶ್ ಪನ್ಪನಾರ್ ಕರಿನ 17 ವರ್ಷಲಿಡಿದು ಕರೆಂಟ್ಗೂ ಸರ್ಕಾರದ ಬಿರಿತಾಗಂದೆ ಸ್ವಂತ ಜಲವಿದ್ಯುತ್ ಘಟಕ ಕಟ್ಟದು ಅರಿಗು ಬೋಡೈನ ಕರೆಂಟ್ ತಯಾರು ಮಾಡ್ತಂದುಲ್ಲಿರೋ. ಅರೆನ ತೋಟದ ಅಚ್ಪಾಡಿ ಎತ್ತರುಡು ಪರಿಪುನ ಪಲ್ಲದ ನೀರನ್ನು ಕೊಲಾಯ್ಡ್ ಟರ್ಬನ್ಗ್ ಜಪಡಾದು 2 kV ಕರೆಂಟ್ ಪಡೆಯೊಂದುಲ್ಲಿರೋ. 5 ಇಂಚಿದ ಕೊಲಾಯ್ಡ್ ನೀರು ಜಪಡಾದು 4 ಇಂಚಿ 3 ಇಂಚಿ 2.5 ಇಂಚಿ ಬೊಕ್ಕ 1.5 ಇಂಚಿದ ಪೈಪ್ ಲೈನ್ ಜೋಡಿಸಾದು ನೀರು ಪರಿಪುದ ಭರ ಹೆಚ್ಚ ಮಲ್ತದು ಟರ್ಬನ್ಗೂ 1 ಇಂಚಿ ಪೈಪುಡು ನೀರು ಬಿಡುದು ಟರ್ಬೈನ್ ಬರಟ್ಟು ತಿರ್ಗುನಂಚ ಮಲ್ಪೇರೋ. ಈ ಟರ್ಬೈನ್ಗೂ ಬೆಲ್ಟ್ ಪಾಡ್ದು ಡೈನಾಮೋಡ್ ಕರೆಂಟ್ ಉತ್ಪತ್ತಿ ಮಲ್ಪುಂಡು. ಇಲ್ಲದ ಮಾತ ವ್ಯವಸ್ಥೆಗಳ ಅಂದೇರ್ದೆ ವರ್ಷಗೂ 9 ತಿಂಗಳು ಕರೆಂಟನ್ನು ಸುರೇಶ್ ಗಳಿಸುವಿರು. 5 ಪಸಾರ ಖರ್ಚು ಮಲ್ತಂಡಲ ಅವಿಡ್ದು ಏತೋ ಪಾಲು ಕರೆಂಟ್ ಬಿಲ್ಲನ್ನು ಉಂದುವರಿಪಾದಂಡು. ತಾನ್ ಮಲ್ತಿನಂಚ ಬಾಕಿದ ಕುಲ್ಲ ಮಲ್ತಂಡ ಮಾತಿರ್ಲ ಸಾಧನೆ ಮಲ್ಪುಲಿಂದು ಬಲ್ನಾಡ್ ಗ್ರಾಮದ ಸುರೇಶ್ ಪನ್ಪಿರು. ಸಾಧಾರಣ ಜನವರಿ ತನಕ ನಿರಂತರವಾಗಿ ಕರೆಂಟ್ ಬರ್ತಾ ಇದೆ. ನಮ್ಮ ಮನೆಯ ಎಲ್ಲ ಉಪಯೋಗಕ್ಕೂ ಎಲ್ಲದಕ್ಕೂ ಬರ್ತಾ ಇದೆ. ಮತ್ತು ಈ ಘಟಕದ ಬಗ್ಗೆ ಇಷ್ಟು ವಿಷಯ, ಈ ಘಟಕವನ್ನು ನೋಡಲಿಕ್ಕೆ ಸುಮಾರು ಊರಿನವರು ಪರ ಊರಿನವರು ಶಾಲಾ ಮಕ್ಕಳು ಎಲ್ಲ ಬಂದು ನೋಡ್ತಾರೆ. ನಾವು ಜೋಗಕ್ಕೆಂತ ಹೋಗಬೇಕಾಗಿಲ್ಲ, ಇಲ್ಲಿ ಬಂದು ನೋಡಿದರೆ ನಮಗೆ ಇದಾಗ್ತದೆ, ಮಕ್ಕಳೆಲ್ಲ ಖುಷಿ ಪಡ್ತಾರೆ. ಈಗ ಏನಾಗಿದೆ ಅಂತ ಹೇಳಿದರೆ ಕೋವಿಡ್ ಸಂದರ್ಭದಲ್ಲಿ ಈಗ 2 ವರ್ಷದಿಂದ ನಾವು ಯಾರನ್ನಷ್ಟು ಎಲವ್ ಮಾಡ್ತಾ ಇಲ್ಲ. ಅದು ಈಗ ಕೋವಿಡ್ ಮುಗಿದ ಮೇಲೆ ನೆಕ್ಸ್ಟ್ ಇಯರಿಂದ ಎಲ್ಲ ಬರ್ತಾರೆ. ನಾವು ಈ ಟರ್ಬೈನ್ ಹಾಕಿ 17 ವರ್ಷ ಆಯಿತು. 17 ವರ್ಷದಿಂದ ನಾವು ನಿರಂತರವಾಗಿ ಯೂಸ್ ಮಾಡ್ತಾ ಇದ್ದೇವೆ. ತುಂಬ ವಿದ್ಯುತ್ ಹಣ ಉಳಿಸಿರ್ಬೋದು, ಎಷ್ಟು ಅಂತ ನಮಗೆ ನಾವು ಇದಕ್ಕೆ ಯೂನಿಟ್ ಲೆಕ್ಕಕ್ಕೆ ಮೀಟ್ರ್ ಹಾಕಿಲ್ಲ. ಆದರೆ ಸಾಧಾರಣ ತುಂಬ ವಿದ್ಯುತ್ 6-7 ತಿಂಗಳು ನಮಗೆ ಬರ್ತದೆ. ಆಮೇಲೆ ಇದಕ್ಕೆ ಏನು ಮೇಂಟೆನೆನ್ಸ್ ಅಂತ ಹೇಳಿದರೆ ಈ ಬೆಲ್ಟ್ ಅಂತ ಇದೆ ಅದಕ್ಕೊಂದು, ಆ ಬೆಲ್ಟನ್ನು ಮಾತ್ರ 2 ಅಥವಾ 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿದರೆ ಆಯಿತು. ಆಮೇಲೆ ನಾವು ಒಂದು 5-6 ವರ್ಷಕ್ಕೊಂದು ಸಲ ಅದಕ್ಕೆ ಇಡೀ ಮೇಂಟೆನೆನ್ಸ್, ಗ್ರೀಸಿಂಗು, ಪೈಂಟಿಂಗ್ ಇಂಥದ್ದೆಲ್ಲ ಮಾಡ್ತೇವೆ ಹೊರತು ಬೇರೆ ಏನು ಖರ್ಚಿಲ್ಲ. ಟೋಟಲಿ ಫ್ರೀ, ಎನ್ವೈರನ್ಮೆಂಟ್ ಫ್ರೀ. ಅಂದೇಡ್ದು ಭೂಮಿದ ಉಲಾಯಿ ನೀರ್ದ ಒಸರ್ಲಾಯಿ ಹೆಚ್ಚಾಪುಂಡು. ಪರಿಪುನ ನೀರನ್ನು ತೋಟ ಇಡಿ ಗುಂಡಿ ಮಲ್ತದು ಭೂಮಿದ ಉಲಾಯಿ ಒಸರು ಹೆಚ್ಚು ನಂಚ ಮಲ್ತದಿರೋ. ಈ ಕಾರಣ ಅರಿನ ತೋಟಗೂ ಬೋರ್ಗೂ ವೆಲ್ ತೋಡ್ಪಾದಿರೋ. ಈ ಕಿನ್ನೆ ಜಲ ವಿದ್ಯುತ್ ಘಟಕನ್ನು ತುಯರೆ ಮಾಹಿತಿ ಇದ್ದ ತೊನರೆ ಊರು ಪರ ಊರ್ಲಿಡ್ದು ಪಾಕ ಜನ ಅರೆನ ತೋಟಕ್ಕೆ ಬರ್ಪೆರೋ. ದೇನು ತುಂಡ ಮಲ್ಲ ಘಟಕಲು ಇಂಚ ಕಾರ್ಯ ಮಲ್ಪು ಅಂದು ತೆರೆಯೋನಲಿ. ಮಾತಾ ಸಂಗತಿಗಳ ಸರ್ಕಾರನೇ ನಂಬಂದೆ ಸುರೇಶ್ ಸ್ವಂತ ಕಾರ್ಡು ಉಂತಿನಂಚ ಪ್ರಯತ್ನ ಮಲ್ತದು ಸಾತ್ಸಾಯ್ನವು ಪೆರ್ಮೆದ ಸಂಗತಿ ಆದುಂಡು. ಇತ್ತೆ ಕೊಡೋರ ಇನ್ನಿತ ಮಲ್ಲ ಸುದ್ದಿಲು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿನಿಡು ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ನ ಪಟ್ಟಾಭಿಷೇಕದ 54ನೇ ವರ್ಷಾಚರಣೆ. ದಶಾವತಾರ ಯೋಜನೆಲು ಶತಾವತಾರ ಆದ ಬೊಲ್ಪುಗೂ ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಜಪ್ಪು ಕುಡುಪಾಡಿಡೋ ಜೀವದೆ ತೊನ್ನ 10ನೇ ಕ್ಲಾಸ್ ಕಲ್ಪನ ಆಣು ಆನಿಶ್ ಪಾಯಲ್. 3 ವರ್ಷಲೆಡ್ದು ಮಾನಸಿಕವಾದ ಬೇಜರಡಿತ್ತಿನ ಸಂಶಯ. ರಾಜ್ಯದ ಪ್ರಾಥಮಿಕ ಶಾಲೆ ಸುರು 1.5 ವರ್ಷದ ಬೊಕ್ಕ ಉಮೇದಡು ಕ್ಲಾಸ್ಗೆ ಪಜ್ಜದಿನ ಜೋಕುಲು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ವಾಮಂಜೂರು ಶಾಖೆ ವಾಮಂಜೂರದ ಸಾಯಿ ಆಯಿಷಾ ಕಟ್ಟೊಣಗು ಪೊಂಜೋಲು ಬಾಯ್ಕಂಡ ಬ್ಯಾಂಕ್ ಶಾಖೆಡು ಪೊಂಜೋನಕ್ಲಿನೇ ಸೇವೆಗೆ ದೀಪುಂಡು ಡಾಕ್ಟರ್ MN ರಾಜೇಂದ್ರ ಕುಮಾರ್. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಇತ್ತೆ ಪುರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.